ಸಂಹಿತಾಯ 5ನೇ ಅಧ್ಯಾಯದ ಅಂಗತ್ವ ಜಪನ್ಪನಂಚಿನ ಅರಸು ಈ ಪ್ರಸಾದನ ಅರಸು ಅಸೌಖ್ಯ ಬರ್ಕೊಂಡು ವಾ ಪಂಡಿತರ ಮಡ್ತಲ್ಲ ಗುಣಾವಂಜನಂಚಿನ ಕೊಟ್ಟರು ಅರಮನೆಗೆ ವಿಚಾರ ಮಾಡ್ಕೊಂಡ ಕೊಟ್ಟರು ಅರಮನೆಗೆ ವಿಶೇಷವಾದ ಹೆಂಜಾನಿಗೆ ಹಾಗೆಯೇ ಭಕ್ತಿಲ್ಲ ಶುದ್ಧಲ್ಲ ಭೋಜನ ಮಾಡ್ಕೊಂಡು ಬರ್ತದೆ ಆ ಪ್ರಸಾದನ ಮಾಡ್ಕೊಂಡು ಬರ್ತದೆ ನೂತನ ಭಜನ ಜೋಪಿಗೆ ಬಾಡಿನಾಗ ವಾ ಪಂಡಿತನ ಮಡ್ಡಲು ಗುಣಾವಂಜನ ದೇಖ ಕಾಡಿ ಸತ್ಯನಾರಾಯಣ ದೇವಸ್ಥಿ ಪೂಜೆದ ನಿಷ್ಕಲ್ಮಶವಾಣಿನ ಮನಸ್ಸಿನಲ್ಲಿ ಹಾಗೆ ಮಂದಿರ ನಿರ್ಮಾಣ ಬರ್ತದೆ ಅವೇ ಜೋಗಳ ಪೂಜೆ ಬರ್ತದೆ ಮೋಕ್ಷಣೆ ಪ್ರಾಪ್ತಿ ಆಗ್ತದೆ ಅಂಜಾಯ ಅಧ್ಯಕ್ಷವಾದ ಇಷ್ಟಮೂರ್ತಿ ದೇವಸ್ಥಾನ ಇಲ್ಲ ಪ್ರಾರಂಭವಾಗ್ತದೆ ಈ ಒಂದು ವರ್ಷ ಪ್ರತಿದ ಈ ಸತ್ಯನಾರಾಯಣ ಮಾತೆಲ್ಲ ದೇವರು ಅಂತಾರೆ ಒಂದು ಭಕ್ತಿ ದೇವರು ಬಹಳ ಭಕ್ತಿಗೆ ಸತ್ಯನಾರಾಯಣ ಪೂಜೆ ಅರ್ಪಣೆ ಮಾಡ್ತಿಲ್ಲ ಕಾರಣ ಅನುಗ್ರಹ ಈತ ದಿನ ಪುರಾಣಿ ಧರ್ಮಸ್ಥಳರು ಮೃತ್ಯುಂಜಯ ಹೋಮ ಮಾಡ್ತೀನಿ ನಮ್ಮ ಭಟ್ರು ಬರ್ತದೆ ನಂಗೆ ಪೂಜೆ ಮಾಡ್ತಿದ್ದಾರೆ ನೋಡು ಆರ್ನ ಅವು ನಿಖಲ ಭಾಗ್ಯ ನಮ್ಮ ಮಾತ ಭಾಗ್ಯ ಆರು ಬರ್ತದೆ ನಂಗೆ ಪೂಜೆ ಮಾಡ್ತೀನಿ ಅಂತ ಒಂದು ಉದ್ದೇಶ ಆದ್ರ ದೇವರ ನಂಗೆ ಮಾತ ಅನುಗ್ರಹ ಮತ್ತು ಬರಡು ಅಂತ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಹರಿಂ ನೀಲವರ್ಣಂ ಪೀತವಸ್ತ್ರಂ ಶ್ರೀವತ್ಸಪದಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದ್ಯೈರ ವಿಪೂಜಿತಂ ಶ್ರೀಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಓಂ ಭೂರ್ಭುವಸ್ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕದಳೀಪಕ್ವಾನಿ ನಾರಿಕೇಳಫಲಂ ಕಾಶ್ಮೀರಿ ಫಲಂ ನಿವೇದಯಾಮಿ. ಓಂ ತತ್ಸದಮೃತಮಸ್ತಂಭೋ ವಸ್ತ್ರಮಧೀ ಸ್ವಾಹ. ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ. ದೇವಸತ್ವಾಸ್ಮಿತಪ್ರದವೇಶ್ವರಬಾಹುಭ್ಯಾಂ ವಿಷ್ಣುಸ್ತಾಭ್ಯಾಂ ಮಧ್ಯಮಧ್ಯೆ ಅಮೃತವಾಣಿಯಂ ಸಮರ್ಪಯಾಮಿ. ಅಮೃತಾಪಿಧಾನಮಸಿ ಸ್ವಾಹ. ವಿಶ್ವಕ್ಸೇನಾಯ ನಮಃ. ತೃಪ್ತಿರಸ್ತು. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪ್ರೀತ್ಯರ್ಥಂ ಮಂಗಲಾರಾಧನಂ ಕರಿಷ್ಯೇ. ಸಾರ್ವಜನಿಕ ಸತ್ಯನಾರಾಯಣ ಪೂಜೆದ ಮಹಾಮಂಗಳಾರತಿದ ಕಾಲ ಸನ್ನಿಹಿತ ತಂದು ದೂರ ಎತ್ತಿನಾಗಲೂ ಕೂಡ ಕೈಕೊಂಡು ಬರ್ತದೆ. ದೇವರನ್ನ ಪೂರ್ಣಾನುಗ್ರಹ ಪಡೆಯೋದು ಪಡೆದು ಈ ಮೂಲಕವಾಗಿ ಕೇಳೋದಿಲ್ಲ. ಮಾತೆಲ್ಲ ಲಕ್ಕುದಂತಲೇ ಮಂಗಲಾರಾಧನಂ ಕರಿಷ್ಯೇ.
सत्यं गुणातीतं गुणत्रयसमन्वितं लोकनाथं त्रिलोकीशं कौस्तुभाभरणं हरिं नीलवर्णं पीतवस्त्रं श्रीवत्सपदभूषितं गोविन्दं गोकुलानन्दं ब्रह्माद्यैरपि पूजितं सत्यनारायणं देवं वन्देऽहं कामदं प्रभुं लीलया विततं विश्वं येन तस्मै नमो नमः। निष्कलो निरंजनो निर्विकल्पो निराख्यात शुद्धो देव एको नारायणः पडदे वेद शास्त्र पुराणರು ಪುರಾಣ ಪುರುಷೋತ್ತಮೇ ಪಂಪಿನಂಚಿನ ಕುದರಪಡೆಗೆ ಮುಂಚಿನ ನಾರಾಯಣ ದೇವಿಯನ್ನು ಪುಗರ್ತೀವಿ. ಹರಿದಾಸರನ್ನ ಕುಲ್ಲ ದೊರಕದ ಮಾಣಿಕ್ಯ ದೊರಕಿತು ತಮಗಿಂದು ಹೃದಯ ಕಮಲದೊಳಗಿನ್ನ ಅರಸುವರು ಹರಿಯೇ ಪಡೆದು ಒಂದು ಮಾಣಿಕ್ಯ ತಿಕ್ಕಂದನಾಯಿ ಒಂದು ಮಾಣಿಕ್ಯ ತಿಕ್ಕಂಡ ಅವೇ ಮಲ್ಲ ಭಾಗ್ಯ ಸಂತಾನ ಇಜ್ಜಾಂದನಾಯಿ ಒಂದು ಸಂತಾನ ಪ್ರಾಪ್ತಿಯ ನಿತ್ತಂಡ ನೆತ್ತು ಮಲ್ಲ ಭಾಗ್ಯ ಎಂಗೆ ಬೇಕ ಓವಿಜ್ಜಿ ಪಡೆದು ಆಯೇ ಸಂಕಲ್ಪ ಸದಾಕಾಲ ಅನಾರೋಗ್ಯ ಇತ್ತಿನಂಚ ವ್ಯಕ್ತಿಗೆ ಆರೋಗ್ಯ ಪ್ರಾಪ್ತಿಯ ఆయన ರೋಗ ಪರಿಹಾರ ಅನ್ನೋದಿತ್ತಂದ ಐದು ನಿತ್ತದ ಒಂದು ಭಾಗ್ಯ ಬೇಕೈಜ್ಜಿ ಉದ್ಯೋಗನ ಇಜ್ಜಾಂದನಾಗಿ ಉದ್ಯೋಗ ಪ್ರಾಪ್ತಿಯ ಅನ್ನೋದಿತ್ತಂದ ಹಬ್ಬ ಎನ್ನ ಜೀವನ ಧನ್ಯತೆಯನ್ನು ಪಡೆಯಲು ಪಡೆದು ತಾಯಿ ಎನ್ನುವೆ ಇಂಚಿನ ಒಂಜಿ ಆ ಯೋಗ ಭಾಗ್ಯಾದ್ರೆ ನಮ್ಮ ಹೊಂದೊಡು ಒಂದಿತ್ತಂದ ವಿಶೇಷವಾದ ನಾರಾಯಣ ದೇವಿಯನ್ನು ಅನುಗ್ರಹ ಪಡೆದುಕೊಳ್ಳಬಹುದು. ಅಂಚಿನ ನಾರಾಯಣ ದೇವಿಯನ್ನು ಒಂಜಿ ಬರೆದು ವಿಷ್ಣು ಪಡೆದಿದೆ. ವಿಶೇಷವಾದ ಮಹಾವಿಷ್ಣು ದೇವಿಯನ್ನ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರವು ಆರನ್ನು ಜೀರ್ಣೋದ್ಧಾರ ಮಂತ್ರಗಳು ಮತ್ತೊಂದು ಆದ್ನ ಸಿರಿಮುಡಿ ಗಂಧಪ್ರಸಾದ ನಮ್ಮ ಪೂರ ಪಡೆದು ನಮ್ಮ ಜೀವನದ ಪಾವನ ಮಂತ್ರನ ಯೋಗ ನಮ್ಗೆ ಮಾತ್ರಲ್ಲ ತಿಕ್ಕುಡು ಪಂಚರಂಚನ ಈ ಭಾವನೆಲ್ಲ ನಮ್ಮ ಜಾಗೃತವಾದವು. ಅಂಚನ ಸಂದರ್ಭಗಳು ಆ ಮಣ್ಣು ಮತ್ತೊಂದು ನಮ್ಮ ಮಾತೆಲ್ಲ ಸೇರೊಂದು ಸಾಂಘಿಕವಾದ ಸಾಮೂಹಿಕವಾದ ಆ ವಿಷ್ಣುನ ಆ ನಾರಾಯಣ ದೇವಿಯನ್ನ ಅನುಗ್ರಹ ಪ್ರಾಪ್ತಿಯಾಯ ಕೂಡ ಅಂಚನ ಅನುಷ್ಠಾನವು ನಮ್ಮ ಮಾತೆಲ್ಲ ಗೊತ್ತಿರಕ್ಕ ವಿಷತೀತಿ ವಿಷ್ಣು ಪಂಡ ಇಂಚಿನ ವಿಷತೀತಿ ಇಡೀ ಪ್ರಪಂಚನ ಕೂಡ ಆರು ವ್ಯಾಪ್ತಿಯಾಗಲೇ ಇಡೀ ಪ್ರಪಂಚದ ವ್ಯಾಪ್ತಿಯಾಗಲೇ ಹಿರಣ್ಯ ಕಶಿಪು ಪ್ರಹ್ಲಾದನ ಕೆಮ್ಮೆಗೆ ನಿನ್ನ ದೇವರು ಒಳ್ಳೆಯದು ಬಾಣನುಲ್ಲೇನ ಭೂಮಿನುಲ್ಲೇನ ಅಗ್ನಿನುಲ್ಲೇನ ಗಾಳಿನುಲ್ಲೇನ ಒಲ್ಲೇನ ನಿನ್ನ ದೇವರು ಅದಕ್ಕೆ ಅನ್ನಗ ಪ್ರಹ್ಲಾದ ಪಂತೆಗೆ ಅಣುರೇನು ಪ್ರಕಾಶ ಪರಿಪೂರ್ಣ ಗೋವಿಂದ ಒಂದು ಅಣುಟು ಪರಮಾಣವಾದ ಉಪ್ಪುನಾರಿ ಏನು ಕೇಳಿದಾಗ ನಾರಾಯಣ ದೇವಿ ಮಹತ್ತರವಾದ ಉಪ್ಪುನಾರಿ ಏನು ಕೇಳಿದಾಗ ನಾರಾಯಣ ದೇವಿ ಪಡೆದು ಅಂದರೆ ಚರಾಚರ ಜೀವ ಜಗತ್ತು ಉಪ್ಪುನಾರಿ ಏನು ಕೇಳಿದಾಗ ನಾರಾಯಣ ದೇವಿ ಐದಾವರನೆ ಮಹಾನಾರಾಯಣೋಪನಿಷತ್ತಲ್ಲಿ ಒಂದು ಪಾತ್ರ ಬರ್ಕೊಂಡು ಅನೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾನ್ ನಿಹಿತೋಸ್ತ ಜಂತು ಇಡೀ ಜೀವ ಜಗತ್ತಲ್ಲಿ ಭಗವಂತೆ ಜೀವನ ರೂಪಡು ನೆಲೆಯಾದುಂಡೆಗೆ ನಮ್ಮ ಪೂರ ಪಂಪ ಪ್ರಾಣ ಆಪಣದು ಆರ್ನ ಪ್ರಾಣ ಪೂಂಡು ಪಂಪ ಆರ್ನ ಶರೀರ ಅಂಚನೆ ಒಪ್ಪುಂಡು ಆ ಪ್ರಾಣ ಪಂಚನ ನಂಗೆ ಕಣ್ಣಿಗೆ ತೋಚಿ ಐತ ರೂಪ ಇಂಚ ಉಂಡು ಅವು ನಮ್ಗೆ ಗೊತ್ತಿದ್ದಿ ಅವು ಇಂಚ ಒಪ್ಪುಂಡು ಅವು ನಮ್ಗೆ ಗೊತ್ತಿದ್ದಿ ಒಂದು ಪಿದಾಯಿಪ ಇರಬಲ್ಲಿ ಪಡೆದ ನಮ್ಮ ಏತಿ ಬಂಧನ ಮಂತಂದಲ್ಲ ಐದು ಪತ್ತದ ಉಂಟಾರ ನಮ್ಮ ಸಾಧ್ಯ ಐತಿ ಅಂದ್ರೆ ಅಲ್ಲ ಈ ಪ್ರಾಣರೂಪವಾದ ಇಡೀ ಪ್ರಪಂಚದ ಜೀವ ಜಗತ್ತಿನ ದೇವರುಳ್ಳೇರಿಗೆ ಅಂಚಿನ ಆ ಪ್ರಾಣರೂಪಿಯಾದ ಉಪ್ಪುನಂಚಿನ ದೇವರನ್ನು ನಮ್ಮ ಪ್ರಾರ್ಥನೆ ಗೊತ್ತಾಗುತ್ತಿಲ್ಲ ನಮ್ಮ ಪಾಲನೆ ಗೊತ್ತುನಂಚಿನ ಅಮಂಗಲ ದೋಷದ ಕಾಲ ಉಂಟು ಐದು ಪೂರ ದೇವರ ಪರಿಹಾರ ಮೂರ್ತಿಯಲ್ಲಿ ಸತ್ಯನಾರಾಯಣ ಪೂಜೆ ಕಥಕ ಬಗ್ಗೆಯು ಒಂದು ಪಾತ್ರ ಬರ್ತದೆ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ದುಃಖ ಶೋಕಾದಿ ಪೂರ ಪರಿಹಾರ ಅಪಿನಂಚಿನ ಪುಣ್ಯತರವಾದಂಚಿನ ವಿಶೇಷತರವಾದಂಚಿನ ಪೂಜೆಗಳು ಅವು ಸತ್ಯನಾರಾಯಣ ದೇವರ ಪೂಜೆ ಭಟ್ರ ಕಡೆ ವಿಶೇಷವಾದ ಕಥೆಯನ್ನು ಪಂಡೆ ಭಾರಿ ಪುರಗಳು ಪಡ್ತೇವೆ ಅವಾಗ ಇಡೀ ನಮ್ಮ ಪಾಲು ಪುರಂಚಿನ ಕಣ್ಣ ನೀರನ್ನು ಪುರ ಕಳೆಯ ನೋಡುವುದಿತ್ತುಂಡ ಆ ಕಣ್ಣ ನೀರನ್ನು ಪೂರ ದೂರವಲ್ಪುನಂಚಿನ ವಿಶಿಷ್ಟವಾದಂಚಿನ ಪುಣ್ಯಮೂರ್ತಿಯರೇ ಅವು ಸತ್ಯನಾರಾಯಣ ದೇವಿಯರು ಧನಧಾನ್ಯ ಪ್ರವರ್ಧನ ನಮ್ಮ ಮಾತೆಲ್ಲ ಬೆಂಪಲ ಅಂದ್ರೆ ಮಾತೆಲ್ಲ ಒಂದು ಉದ್ಯೋಗ ಉಂಟು ಯಾದೇವಿ ಸರ್ವಭೂತೇಶು ವೃತ್ತಿ ರೂಪೇಣ ಸಂಸ್ಥಿತ ಇಡೀ ಜೀವ ಜಗತ್ತಳು ದೇವರಿಗೆ ವೃತ್ತಿನ ರೂಪದಲ್ಲಿ ಏರ್ಲ ಪೊಕ್ಕಡೆಕ್ಕೂ ನಾಲ್ಕು ಮಾತ್ರೆಲ್ಲ ಒಂದು ಬೇರೆ ಉಂಟು 5 ನಿಮಿಷ 3 ನಿಮಿಷ 1 ನಿಮಿಷ ಪೊಕ್ಕಡೆ ಉಂಟರಿಂದ ಪಣ್ಣುಂಡ ನಂಗೆ ಎರಗಲ ಉಂಟೆರೆ ಸಾಧ್ಯ ಇತ್ತು 1-2 ನಿಮಿಷ ಪಾತ್ರೆ ಚೀಂದ ಪಣ್ಣುಂಡ ನಂಗೆ ಎರಗಲ ಪಾತ್ರೆ ಒಂದು ಉಪ್ಪೆರೆ ಸಾಧ್ಯ ಇತ್ತು 5 ನಿಮಿಷ ಪೊಕ್ಕಡೆ ಕುಳ್ಳು ರಾದ ಕೆಲಸ ಮಲ್ಕೊಂಡು ಚೀಂದ ಪಂಡ ಖಂಡಿತವಾದ ಪ್ರತಿಯೊಂದು ಮನುಷ್ಯಗಳು ಒಂದು ವೃತ್ತಿ ಉಂಟು ಆ ಪೊಕ್ಕಡೆ ಕುಳ್ಳು ನಂಚಿನ ಕ್ರಮನೇ ಇತ್ತು ಅವಾಗ ಇಡೀ ಜೀವ ಜಗತ್ತನ್ನು ವೃತ್ತಿ ರೂಪಡ್ಲ ಭಗವಂತನೇ ಆದರಿಗೆ ನಮ್ಮಲ್ಲಿ ಕೆಲಸ ಮಲ್ಪಡಾಡಲಿಕ್ಕೆ ಕಾರಣ ಏನು ಭಗವಂತನ ಪ್ರೇರೇಪಣೆ ಅಂಚಿನ ಆ ಭಗವಂತನು ನಮ್ಮ ಪ್ರಾರ್ಥನೆ ಅಂತ ಅಂದಿತ್ತಂದ್ರೆ ಧನಧಾನ್ಯ ಪ್ರವರ್ಧನ
ದನಕನಕ ವಸ್ತುವಾಹನಾದಿಗಳು ಪೂರ ಸಮೃದ್ಧಿ ಮಲ್ಪುನಂಚನ ಪುಣ್ಯಮೂರ್ತಿಯರು ಎಂದಕ್ಕೆಂದಾಗ ಓ ಸತ್ಯನಾರಾಯಣ ದೇವರು ಕಣ್ಣದು ಸೌಭಾಗ್ಯಂ ಮನುಷ್ಯನ ಭಾಗ್ಯಗಳು ಅಂಚನ ಭಾಗ್ಯ ಕೊರ್ಪುನಂಚನ ಪುಣ್ಯಮೂರ್ತಿಯರು ಸತ್ಯನಾರಾಯಣ ದೇವರು 10 ಜನ ಜೋಕುಲೇರಿ ಆದರೆ ನಮ್ಮ ಕಷ್ಟಕಾಲ ಒರಿನ ನಮಗೆ ಪ್ರಾಪ್ತಿಯಾಗಿಜ್ಜಿ ಇತ್ತಂದ ಆಗಿನ ಜೋಕುಲ ಭಾಗ್ಯ ಇತ್ತು ಆಗ ಗುಣ ಇಜ್ಜಿ ಒಂಜಿ ಪುಣ್ಣುಬಾಲನ ಒಂಜಿ ಆಣುಬಾಲನ ಉಳ್ಳೆ ನಮ್ಮ ಪಂಡಿಲಕ್ಕೇನು ಈಗ ಮಲ್ಲ ಉದ್ಯೋಗ ಇಜ್ಜಿ ಮಲ್ಲ ಸಂಪಾದನೆ ಇಜ್ಜಿ ಅಂಡ ಪೊಪ್ಪಮ್ಮಗ ವೈಕ್ಲ ಕಮ್ಮಿ ಬರಂದಿಲಕ್ಕ ಆಗ ತೂವನು ಏನಿತ್ತಂದ ಅಂಚಿನ ಒಂಜಿ ಬಾಲಿನ ಪಡೆಯಿನಂಚಿನ ಆ ದಂಪತಿ ನಾಕು ಎಡ್ಡೆ ರೀತಿಯ ಸಂತೋಷನ ಹೊಂದಿ ನಾಕು ಇವಾಗ ಪ್ರತಿಯೊಂದು ವಿಚಾರ ನಮ್ಮ ಅನುಭವಿಕೊಳ್ಳುವುದಿತ್ತಂದ ಐಕು ಭಾಗ್ಯ ಆ ಭಾಗ್ಯನ ಕೊಪ್ಪು ನಾರಿಯರಿ ಸತ್ಯನಾರಾಯಣ ದೇವರು ಸೌಭಾಗ್ಯಂ ಸಂತತಿಗರಂ ಸರ್ವತ್ರ ವಿಜಯಪ್ರದಂ ಎನ್ನಿದಿನಿಂಚನ ಮಾತ ಕರ್ತವ್ಯರು ನಿರ್ವಿಘ್ನವಾದ ನಡಪಿರಬೋಡಾನಿತರ ಯೋಗ ಪ್ರಾಪ್ತಿಯಾವಡು ನಿತ್ತನ ಐನು ಕೊಪ್ಪು ನಾರಿಯರಿ ಸತ್ಯನಾರಾಯಣ ದೇವರ ಪದ ಇನ್ನಿತ ದಿನ ಈ ಪುಣ್ಯ ಮಣ್ಣಳಿ ಆ ದೇವರ ಜೀರ್ಣೋದ್ಧಾರ ಕಾರ್ಯದ ಪೊಲ್ಲುಡು ನಡಪಿರಬೋಡಾನಿತರ ಯೋಗ ಪ್ರಾಪ್ತಿಯಾವಡು ಅಂಚನ ಮಾತರಿಗಳ ಆ ಸತ್ಯನಾರಾಯಣ ದೇವರನ್ನ ಪೂರ್ಣ ಪ್ರಸಾದ ಪ್ರಾಪ್ತಿಯಾಗಿ ಹಿಪ್ಪುನಂಚನ ಬರ್ಪುನಂಚನ ಅಮಂಗಲ ದೋಷ ಪೂರ ಪರಿಹಾರ ಆವಡು ಲೋಕವು ಪ್ರಾಪ್ತಿಯಾವೊಂದು ಪುನಂಚನ ವಿಶೇಷ ಮಾರಕವಾನಂತರ ರೋಗಲು ದಾದವನು ಐದು ಪೂರ ನಂಕ ವಿಮುಕ್ತಿ ಪಂಪಿನಂಚನ ಪ್ರಾಪ್ತಿಯಾವದು ಪಂಪಿನಂಚನ ಉದ್ದೇಶಗಳು ಕೂಡ ಸಾಂಘಿಕವಾದ ಸಾಮೂಹಿಕವಾದ ನಮ್ಮ ಮಾತೆಲ್ಲ ಸೇರೊಂದು ಭಗವಂತನ ಆರಾಧನೆ ನಮ್ಮ ಮತ್ತಿರಕ್ಕಾಡು ಮತ್ತಿನಂಚನ ಸೇವೆನು ಸ್ವಾಮಿ ಸಂತೋಷವು ಸಾನ್ನಿಧ್ಯದ ಸ್ವೀಕಾರವಂತಂದು ಸಮಸ್ತ ಭಕ್ತ ಜನಗಳಿಗೆ ಬರ್ಪುನಂಚನ ವಾರಿತದ ದುಷ್ಟಾರಿಷ್ಟ ದೋಷವಿತ್ತಂದಲ್ಲ ಐದು ಪೂರ ಪರಿಹಾರವಂತದ್ದು ಈ ಮಲ್ಲ ಕಾರ್ಯ ಏರು ಪೂರ ತನು ಮನ ಧನ ಸಹಕಾರ ಮಂತಂದು ದೇವಿಯನ್ನ ಆರಾಧನೆಯನ್ನು ಮತ್ತೊಂದಿರ ಅಕಲ ಪಾಲಕ ಬರ್ಪುನಂತರ ದೌರ್ಭಾಗ್ಯವೆಲ್ಲ ದೂರವಂತದ್ದು ಮಾತಿರಗಳ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯದ ಅನುಗ್ರಹ ಮಂತದ್ದು ಆ ಸತ್ಯನಾರಾಯಣ ದೇವಿಯನ್ನ ಪೂಜೆ ಮಂತುಂಡ ವಾರಿತದ ಪುಣ್ಯ ಫಲ ಪ್ರಾಪ್ತಿಯಾಕೊಂಡು ಪಡೆದು ಸತ್ಯನಾರಾಯಣ ವ್ರತಕಲ್ಪರು ಪಂಟಿರ ಅಂಚಿನ ಸಂಪೂರ್ಣ ಪುಣ್ಯದ ಫಲವು ಯಜಮಾನ ಸಹಕುಟುಂಬದ ಅನುಗ್ರಹ ಮಲ್ಪರು ಪಡೆದು ಭಗವಂತನ ಪಾದಾರವೆಂದು ಭಕ್ತಿರವಲ್ಪುವಂಚರ ಪ್ರಾರ್ಥನೆ. ಓಂ ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಆಕಾಶಾತ್ಪತಿದಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಓಂ ನಮೋ ಭಗವತೆ ವಾಸುದೇವಾಯ. ಮಾತೆಲ್ಲ ಪಳ್ಳೆ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಯಾ ವಿತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ಸತ್ಯನಾರಾಯಣ ದೇವರ ಪಾದಾರಂಭಕ್ಕೆ ಗೋವಿಂದಾನಿ ಗೋವಿಂದ. ಮಹಾವಿಷ್ಣು ದೇವರ ಪಾದಾರಂಭಕ್ಕೆ ಗೋವಿಂದಾನಿ ಗೋವಿಂದ. ನಾರಾಯಣತ್ವಮೇವಾಸಿ ಸರ್ವೇಷಾಂ ಚ ಹೃದಿಸ್ಥಿತಃ ಪ್ರೇರಕ ಪ್ರೇರ್ಯಮಾಣಾನಾಂ ತ್ವಯಾ ಪ್ರೇರಿತ ಮಾನಸಃ ತದಾಸ್ಯಾಂ ಶಿರಸಾ ಧೃತ್ವಾ ಜನಾಮಿ ಜನಪಾವನಂ ಜ್ಞಾನೋಪಾಸನ ಮಾರ್ಗಾಣಾಂ ಬಾಬರ್ದ್ವಾವಬೋಧಕಃ ಸಶಂಕಚಕ್ರಂ ಸಕಿರೀಟಕುಂಡಲಂ ಸಬೀಜವಸ್ತ್ರಂ ಸರಸೀರುಹೇತ್ರಂ ಸಾರವಕ್ಷಸ್ಥಲಭೂಸ್ತುವಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಶ್ರೀಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಜಪಾಮಾನಿ ತಾನಿ ತಾನಿ ಪ್ರದಕ್ಷಿಣಂ ಪದೇ ಪದೇ ಮಾಪೋಹಂ ತಾಮಹಂ ಪಾಪಾತ್ಮಾ ಪಾಪಂ ಭವಾಮಿ ಶರಣಾಗತ ಭಕ್ತ. पशुवीर्यं वेदां लक्ष्मीं पूजां समर्पयामि. ओं प्रसन्नार्घ्यं समर्पयामि. कायेन वाचा
ಜನವಾದ ಮಲ್ಪನಂತಹ ಶುಭ ಸಂದರ್ಭಗಳು ವಿಶೇಷವಾದ ಅನ್ನದಾನಕ್ಕಿಂತ ಮಿಗಿಲಾದಂತಹ ದಾನ ಇಲ್ಲ. ಆದರೆ ಅದನ್ನು ಮಾಡಬೇಕಾದ್ರೆ ಆ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಬೇಕು. ಅದು ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಪ್ರಾಪ್ತವಾಗಿ ಶಾಖಪಾಕಾದಿಗಳು ಶುಚಿರುಚಿಯಾಗಿ ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಪ್ರಸಾದ ಪ್ರಾಪ್ತವಾಗಲಿ, ಎಲ್ಲರಿಗೂ ಇದರಿಂದ ಶುಭವನ್ನು ಅನುಗ್ರಹಿಸುತ್ತಾ ಅಕ್ಷಯವಾಗಲಿ ಅಂತೇಳಿ ದೇವತಾ ಚರಣಾರವಿಂದಲೂ ಪ್ರಸಾದಿಸುತ್ತಾರೆ.
ಬ್ರಹ್ಮಗಳ ಸ್ಥಾಪ ಯೋಗಲ್ನ ಬಾಗಿಲ ಅಂಜನೆ ಅನಂತೂರುಳ ಪ್ರಜಿತ್ತ 7 ವರ್ಷಗಳ ಅಂಜನೆ ಆ ಕೊರ ರಕ್ತೇಶ್ವರಿ ಮಾಡ ಐದ ಹೌದಾ ಆ ಬ್ರಹ್ಮಗಳ ಶ್ರೀಗಳು ಆಪಣ ಯೋಗಲ್ನ ಬಾಗಿಲ ಬಂದು ಮಾತರೆಗಳ ಸಕುಟುಂಬ ಉತ್ತರೋತ್ತರ ಇತ್ಯಾದಿ ಈ ಕ್ಷೇತ್ರ ಏರು ಬದ್ದದು ಕಷ್ಟ ನಟ್ಟು ರಕ್ಷ ಕಷ್ಟಮಾತ ಪರಿಹಾರ ಇಷ್ಟಾರ್ಥ ಕಾರ್ಯ ಸಿದ್ಧಾದ ಮನಸ್ಸಂಕಲ್ಪಿಸಿದ್ದು ಉತ್ತರೋತ್ತರ ಅಭಿವೃದ್ಧಿ ದೇವರ ಅನುಗ್ರಹ